ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೀರಿ. ನನ್ನ ಹೆಸರು ಅಶ್ವಥ್ ಜಿ ಅಂತ. ಇವತ್ತು ದೂರ ಟ್ರಾವೆಲ್ ಹೊಡೆದು ಮಂಗಳೂರಿಗೆ ಟ್ರಾವೆಲ್ ಹೊಡೆದು. ಮಂಗಳೂರಿನಲ್ಲಿ ಫೇಮಸ್ ಆಗಿರೋ ಬೀಚ್ ಯಾವುದು ಅಂತ ಎಲ್ಲರಿಗೂ ಗೊತ್ತಿರಬಹುದು. ಪಣಂಬೂರು ಬೀಚ್ ಒಂದು ಫೇಮಸ್ ಆಗಿರೋ ಒಂದು ಬೀಚ್ ಆಗಿದೆ. ಈ ಬೀಚ್ ಒಂದು ಫ್ಲೋಟಿಂಗ್ ಬ್ರಿಡ್ಜ್, ಕನ್ನಡದಲ್ಲಿ ತೇಲುವ ಸೇತುವೆ ಬರ್ತದೆ. ಇದೇ ರೀತಿಯಲ್ಲಿ ಇರುವ ತೇಲುವ ಸೇತುವೆ ಮಲ್ಪೆ ಬೀಚ್ ಅಲ್ಲಿ ಉಂಟು, ಮುರುಡೇಶ್ವರ ಬೀಚ್ ಅಲ್ಲಿ ಉಂಟು ಅಂತ ಕಾಣ್ತದೆ. ಅದೇ ರೀತಿಯಲ್ಲಿ ನಮ್ಮ ಪಣಂಬೂರು ಬೀಚ್ಗೆ ಬರ್ತದೆ. ದಕ್ಷಿಣ ಕನ್ನಡ ಮೊದಲ ಫ್ಲೋಟಿಂಗ್ ಬ್ರಿಡ್ಜ್ ಬರ್ತದೆ. ಈ ಪಣಂಬೂರು ಬೀಚ್ಗೆ ಫ್ಲೋಟಿಂಗ್ ಬ್ರಿಡ್ಜ್ ಬರ್ತದೆ. ಯಾವಾಗ ಬರ್ತದೆ ಅಂತ ಹೇಳ್ತೇನೆ. ನಾನು ಹೇಳುದು ಆಚೆ ಈಚೆ ಆಗ್ಬೋದು. ಒಳ್ಳೆ ರೀತಿಯಲ್ಲಿ ಗಾಳಿ ಸಹ ಬರ್ತಾ ಉಂಟು, ಸ್ವಲ್ಪ ಚಳಿ ಆಗ್ತಾ ಉಂಟು. ಇವತ್ತು ದೂರ ಟ್ರಾವೆಲ್ ಹೊಡೆದು ಪಣಂಬೂರು ಬೀಚ್ಗೆ ಬರುವ ಫ್ಲೋಟಿಂಗ್ ಬ್ರಿಡ್ಜ್ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಬರುವ, ಬನ್ನಿ. ಮಂಗಳೂರಿನ ಫೇಮಸ್ ಆಗಿರೋ ಬೀಚ್ ಯಾವುದು? ಪಣಂಬೂರು ಬೀಚ್ ಒಂದು ಫೇಮಸ್ ಆಗಿರೋ ಬೀಚ್. ಈ ಬೀಚ್ಗೆ ಬರೋದು ಫ್ಲೋಟಿಂಗ್ ಬ್ರಿಡ್ಜ್, ಕನ್ನಡದಲ್ಲಿ ತೇಲುವ ಸೇತುವೆ. ಇದು ಯಾವ ರೀತಿಯಲ್ಲಿ ವರ್ಕ್ ಆಗ್ತದೆ? ತೆರೆ ಬರುವಾಗ ಮೇಲೆ ಕೆಳಗೆ ಆಗ್ತದೆ. ಅದೇ ರೀತಿ ವರ್ಕ್ ಆಗ್ತದೆ. ಇದು ಯಾವಾಗ ಓಪನ್ ಆಗುತ್ತೆ? ಇದೇ ತಿಂಗಳು ಡಿಸೆಂಬರ್ 27ರಂದು ಓಪನ್ ಆಗುತ್ತದೆ. ಮತ್ತೆ ಇದಕ್ಕೆ ಹೋಗಬಹುದು. ಇದು ಎಷ್ಟು ಉದ್ದದಲ್ಲಿ ಉಂಟು? 150 ಮೀಟರ್ ಉದ್ದದಲ್ಲಿ ಇರುವ ಒಂದು ತೇಲುವ ಸೇತುವೆ, ಇಲ್ಲದ್ರೆ ಫ್ಲೋಟಿಂಗ್ ಬ್ರಿಡ್ಜ್ ಅಂತ. ದಕ್ಷಿಣ ಕನ್ನಡದ ಮೊದಲ ಫ್ಲೋಟಿಂಗ್ ಬ್ರಿಡ್ಜ್, ಇಲ್ಲಾದ್ರೆ ಕನ್ನಡದಲ್ಲಿ ತೇಲುವ ಸೇತುವೆ. ಎಲ್ಲಿ ಬರುದು ಎಲ್ಲರಿಗೂ ಗೊತ್ತಿರುವುದು, ಮಂಗಳೂರಿನ ಪಣಂಬೂರು ಬೀಚ್ಗೆ ಬರುದು. ಯಾವಾಗ ಬರುದು ಆಗ ಹೇಳಿದ್ದೇನೆ. ಇದರ ಕೆಪಾಸಿಟಿ ಎಷ್ಟು? ಒಮ್ಮೆ ಹೋಗ್ಲಿಕ್ಕೆ 50 ಜನಕ್ಕೆ ಮಾತ್ರ ಆಗುದು. ಎಲ್ಲರಿಗೆ ಲೈಫ್ ಜಾಕೆಟ್ ಉಂಟು ಸೇಫ್ಟಿಗೆ. ಮಂಗಳೂರಿನ ಪಣಂಬೂರು ಬೀಚ್ಗೆ ಬರುವ ಫ್ಲೋಟಿಂಗ್ ಬ್ರಿಡ್ಜ್ ಅನ್ನು ಯಾರು ನಿರ್ಮಾಣ ಮಾಡಿದರು? ಮುಂಬೈ ಮೂಲದ HN ಮೈರೈನ್ ಪ್ರೈವೇಟ್ ಲಿಮಿಟೆಡ್ ನಿರ್ಮಾಣ ಮಾಡಿದರು. ಇದರ ಟಿಕೆಟ್ ಪ್ರೈಸ್ ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ, ಗೊತ್ತಿರುವಾಗ ಹೇಳ್ತೀನಿ. ಒಬ್ಬರಿಗೆ 150 ರೂಪಾಯಿ, ಒಬ್ಬರಿಗೆ 20 ನಿಮಿಷ ಕಾಲ ಮಾತ್ರ ಇರುವುದು. ಇದರ ಕೆಪಾಸಿಟಿ ಎಷ್ಟು? ಒಮ್ಮೆ ಹೋಗ್ಲಿಕ್ಕೆ 50 ಜನಕ್ಕೆ ಮಾತ್ರ ಆಗುದು. ಆದ್ರೆ ಇದು ವರ್ಷದಲ್ಲಿ 8 ತಿಂಗಳು ಮಾತ್ರ ಇರುವುದು. ಈ ಒಂದು ಫ್ಲೋಟಿಂಗ್ ಬ್ರಿಡ್ಜ್ ಕನ್ನಡದಲ್ಲಿ ತೇಲುವ ಸೇತುವೆ ಅಂತಾರೆ. ಇದೊಂದು ಒಳ್ಳೆಯ ಒಂದು ಸುದ್ದಿ ಅಂತ ಹೇಳ್ಬೋದು. ಯಾಕಂದ್ರೆ ಮಂಗಳೂರಿನಲ್ಲಿ ಇಲ್ಲ ಈ ರೀತಿ. ಇದು ಮಲ್ಪೆಯಲ್ಲಿ ಇರುವುದು ಒಂದು ಫ್ಲೋಟಿಂಗ್ ಬ್ರಿಡ್ಜ್. ಮತ್ತೊಂದು ಮುರುಡೇಶ್ವರ ಬೀಚ್ ಅಲ್ಲಿ ಉಂಟು ಅಂತ ಕಾಣ್ತದೆ. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ಇದರಲ್ಲಿ ಹೋದವರು ನಿಮ್ಮ ಅನುಭವ ಎಲ್ಲ ಶೇರ್ ಮಾಡಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಟೈ ಮಾಡಿದ್ರೆ 7 ಗಂಟೆಗೆ ರಪ್ಕ ನಿಮಗೆ ವಿಡಿಯೋ ಬರ್ತದೆ. ಅಲ್ಲಿವರೆಗೆಲ್ಲರಿಗೆ ಇವತ್ತಿನ ವಿಡಿಯೋಗೆ ಬೈ ಬೈ ಹೇಳ್ತಾ ನಾನು ನೋಡು ಗಾಯ್ಸ್. ಅಲ್ಲಿವರೆಗೆಲ್ಲರಿಗೆ ಬೈ ಬಾಯ್.